ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ತನ್ನದೇ ಆದಂತಹ ಪ್ರತಿಷ್ಠೆಯನ್ನು ಉಳಿಸಿಕೊಂಡಿರುವಂತಹ ಇರ್ದೆ ಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂಭಾಗದಲ್ಲಿದ್ದೇವೆ. ನೂತನ ಕಟ್ಟಡ ಉದ್ಘಾಟನೆಗೆ ಸಜ್ಜಾಗಿದೆ. ಸಂಪೂರ್ಣವಾಗಿ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿರುವಂತಹ ಕಟ್ಟಡ, ಸಂಪೂರ್ಣವಾಗಿ ಹವಾನಿಯಂತ್ರಿತ ಕಟ್ಟಡ, ಹೊಸ ಲುಕ್ಕನ್ನು ಪಡೆದುಕೊಂಡಿದೆ. ಜೊತೆಗೆ ಒಳಭಾಗದಲ್ಲಿಯೂ ಕೂಡ ಅದ್ಭುತವಾದಂತಹ ಲುಕ್ಕನ್ನು ಇರ್ದೆ ಬೆಟ್ಟಂಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇದು ಪಡ್ಕೊಂಡಿರುವಂಥದ್ದು. ಈಗ ಒಳಭಾಗಕ್ಕೆ ನಾವು ಹೋಗ್ತೇವೆ. ಯಾವ ರೀತಿಯಾಗಿ ಇರ್ದೆ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಹೊಸ ಲುಕ್ನಲ್ಲಿ ಕಂಗೊಳಿಸ್ತಾ ಇದೆ, ಹೈಟೆಕ್ ಟಚ್ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಹೇಗೆ ನೀಡಲಾಗಿದೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದರ ಸಂಪೂರ್ಣವಾಗಿ ಆರಂಭದಿಂದಲೇ ಇಲ್ಲಿಯ ಟೈಲ್ಸ್ ಅನ್ನ ಬಳಸಿರ್ಬೋದು, ಜೊತೆಗೆ ಈ ರೈಲಿಂಗ್ಸ್ ಅನ್ನ ಬಳಸಿರುವಂತದ್ದು ಇರ್ಬೋದು, ಎಲ್ಲವೂ ಕೂಡ ಹೈಟೆಕ್ ಆದಂತಹ ಹೈಟೆಕ್ ಟಚ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಇಲ್ಲಿ ಬಳಸಲಾಗುತ್ತದೆ. ಅದರ ಜೊತೆಗೆ ಇದು ಎಂಟ್ರೆನ್ಸ್ ನಲ್ಲಿ ಇನ್ನೂ ಕೆಲಸ ಕಾರ್ಯಗಳು ಆರಂಭ ಆಗ್ತಾ ಇದೆ ಕೂಡ. ಇದು ಮುಂಭಾಗದಲ್ಲೊಂದು ಗ್ಲಾಸ್ನ ಡೋರ್ ಬರ್ತದೆ ಅನ್ನುವಂಥದ್ದಿದೆ. ಅದರ ಜೊತೆಗೆ ಒಳಭಾಗವನ್ನು ಪ್ರವೇಶ ಮಾಡ್ತಾ ಇದ್ದೀವಿ. ನಾವು ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಅಥವಾ ಬ್ಯಾಂಕ್ಗಳು ಅಂತಂದಾಗ ಒಂದು ರೀತಿಯ ಸಾಂಪ್ರದಾಯಿಕ ಶೈಲಿ ಇರ್ತಿತ್ತು. ಆ ಸಾಂಪ್ರದಾಯಿಕ ಶೈಲಿಯನ್ನು ಹೊರತುಪಡಿಸಿ ಹೊಸ ಲುಕ್ಕನ್ನು, ಮಾಡರ್ನ್ ಲುಕ್ಕನ್ನು ಅಥವಾ ಒಂದು ಹೈಟೆಕ್ ಲುಕ್ಕನ್ನು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ಪಡೆದುಕೊಂಡಿದೆ. ಇದು ಇಲ್ಲಿರ್ತಕ್ಕಂಥ ವ್ಯವಹಾರ ಅಂದರೆ ಬ್ಯಾಂಕ್ ವ್ಯವಹಾರ ನಡೆಯುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಹೊಸ ಲುಕ್ನಲ್ಲಿ ಇದು ಕಂಗೊಳಿಸ್ತದೆ. ಇಲ್ಲಿ ಇಂಟೀರಿಯರ್ ಇರ್ಬೋದು, ಜೊತೆಗೆ ಇಲ್ಲಿ ಟೈಲ್ಸ್ ಇರ್ಬೋದು, ಜೊತೆಗೆ ಸಂಪೂರ್ಣ ಒಂದು ಬ್ಯಾಂಕಿನ ಚಿತ್ರಣವೇ ಬದಲಾಗಿದೆ. ಹೊಸ ರೀತಿಯಲ್ಲಿ, ಹೊಸ ಶೈಲಿಯಲ್ಲಿ ಇದು ಕಂಗೊಳಿಸ್ತಾ ಇದೆ. ಇಲ್ಲಿ ಬ್ಯಾಂಕ್ ವ್ಯವಹಾರ ಮಾಡ್ತಾ ಇರುವವರು ಈಗಾಗಲೇ ಪೂಜೆಯನ್ನು ಮಾಡಲಾಗಿದೆ. 24ನೇ ತಾರೀಕಿಗೆ ಇದನ್ನು ಉದ್ಘಾಟನೆ, ಈ ಒಂದು ಅದ್ಧೂರಿಯಾಗಿ ಉದ್ಘಾಟನೆ ಕೂಡ ನಡೀಲಿಕ್ಕಿದೆ. ಇದು ನಗದನ್ನು ವಿತರಿಸುವಂಥದ್ದು ಅಥವಾ ನಗದು ವ್ಯವಹಾರ ಮಾಡುವಂತಹ ಒಂದು ಕೊಠಡಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಈ ಇಂಟೀರಿಯರ್ಸ್ ಕೂಡ ಬಹಳ ವಿಶೇಷವಾಗಿ ಮಾಡಲಾಗಿದೆ. ಜೊತೆಗೆ ಇಲ್ಲಿಯ ಚೇರ್ಸ್ ಬಹಳ ವಿಶೇಷವಾದಂಥ ಚೇರ್ಸ್, ಬರುವಂಥ ಗ್ರಾಹಕರಿಗೂ ಕೂಡ ಹೈಟೆಕ್ ಚೇರ್ಸನ್ನು ಇಲ್ಲಿ ಇಡಲಾಗಿದೆ. ಇದು ಚೇರ್ಸನ್ನು ನೋಡ್ತಾ ಇದ್ದೀರಿ, ಇಂಟೀರಿಯರ್ನ ನೋಡ್ತಾ ಇದ್ದೀರಿ, ಜೊತೆಗೆ ಒಳಭಾಗದ ಸಂಪೂರ್ಣ ಚಿತ್ರಣವನ್ನು ನೋಡ್ತಾ ಇದ್ದೀರಿ. ಅಲ್ಲಿರ್ತಕ್ಕಂತಹ ದೇವರ ಸ್ಟ್ಯಾಂಡ್ ಏನಿದೆ ಅದು ಕೂಡ ಬಹಳ ವಿಶೇಷವಾಗಿ ಒಂದು ಲುಕ್ನಲ್ಲಿ ಕಾಣಸಿಗ್ತಾ ಇದೆ. ಈಗ ನಾವು ಒಳಭಾಗವನ್ನು ಪ್ರವೇಶ ಮಾಡಿದಾಗ ಒಳಭಾಗದಲ್ಲಿ ಈ ಒಂದು ಬ್ಯಾಂಕಿನ ನಿರ್ದೇಶಕರು STCC ಬ್ಯಾಂಕ್ ಅಥವಾ STCC ಮಂಗಳೂರಿನ ನಿರ್ದೇಶಕರು ಆಗಿರುವಂತಹ ಶಶಿಕುಮಾರ್ ಬಾಲ್ಯೂಟ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ಬೇಕು. ಸರ್ ನಮಸ್ತೆ. ಇರ್ದೆ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಒಂದು ಹೈಟೆಕ್ ಟಚ್ ಅನ್ನು ಕೊಟ್ಟಿದ್ದೀರಿ, ಏನಿದೆ ಸ್ಪೆಷಾಲಿಟಿ ಇಲ್ಲಿ? ಸುಮಾರು 79 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಈ ಇರ್ದೆ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ನಮ್ಮ ಹಿರಿಯರಿಂದ ಸ್ಥಾಪನೆಗೊಂಡಿದೆ. ಬಹುಶಃ ಮೊಳಹಳ್ಳಿ ಶಿವರಾಯರು ಈ ಕಡೆ ಬಂದು ಈ ಸಂಘವನ್ನು ಸ್ಥಾಪಿಸಿ, ಈ ಗ್ರಾಮದ ಹಿರಿಯರು ಈ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಬೆಳೆಸಿ ಇಷ್ಟರವರೆಗೆ ಆ ಸಂಘದ ಅಧ್ಯಕ್ಷರುಗಳಾಗಿ, ನಿರ್ದೇಶಕರುಗಳಾಗಿ ಹಲವಾರು ಮಂದಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಹುಶಃ ಇಲ್ಲಿನ ಸಿಬ್ಬಂದಿ ವರ್ಗದವರ ನಿಸ್ವಾರ್ಥ ಸೇವೆಯಿಂದ ಈ ಸಂಘ ಕಳೆದ 10 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದೆ. ಬಹುಶಃ ಈ ಸಂಘ ಒಂದು ಸಣ್ಣ ಮನೆಯಿಂದ ಆರಂಭಗೊಂಡಂತಹ ಸಂಘ ಆ ನಂತರ ಸುಮಾರು 79 ವರ್ಷಗಳ ಹಿಂದೆ ಕೆಳಗಿನ ಪೇಟೆಯಲ್ಲಿ ಸಣ್ಣ ಒಂದು ವ್ಯವಹಾರವನ್ನು ನಡೆಸಲು ಸಣ್ಣ ಕೋಣೆಯನ್ನು ಮಾಡಿಕೊಂಡು, ಆನಂತರ ಆಡಳಿತ ಮಂಡಳಿಯವರು ಒಂದು ದೊಡ್ಡ ಆಫೀಸನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದರು. ಆನಂತರ ಗ್ರಾಹಕರ ಒಂದು ಉಪಯೋಗಕ್ಕೋಸ್ಕರ ಇಲ್ಲಿ ಪಡಿತರ ವ್ಯವಸ್ಥೆಗೋಸ್ಕರ ಇನ್ನೊಂದು ಬಿಲ್ಡಿಂಗನ್ನು ಕಟ್ಟಿ, ಆನಂತರ ರಸಗೊಬ್ಬರದ ವ್ಯವಸ್ಥೆಗೋಸ್ಕರ ಪುನಃ ಇನ್ನೊಂದು ಬಿಲ್ಡಿಂಗನ್ನು ಕಟ್ಟಿ ಅದ್ಭುತವಾದ ಒಂದು ಸೇವೆಯನ್ನು ಸಲ್ಲಿಸತಕ್ಕಂತಹ ರೆಂಜ ಕೆಳಗಿನಪೇಟೆಯಲ್ಲಿ ವ್ಯವಹಾರವನ್ನು ನಡೆಸಿದರು. ಆನಂತರ ಸುಮಾರು 16 ವರ್ಷಗಳ ಹಿಂದೆ ಈ ಭಾಗದಲ್ಲೇ ಕಾಣುವಂತಹ ಆ ಹಳೆಯ ಕಟ್ಟಡವನ್ನು ರಚಿಸಿ ಆ ಮೂಲಕ ಸುಮಾರು 300 ಕೋಟಿಯ ವ್ಯವಹಾರವನ್ನು ಇಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಬಹುಶಃ ಹಲವಾರು ಮಂದಿಗಳಿಗೆ 0% ಸಾಲದ ಮೂಲಕ ಸರ್ಕಾರದಿಂದ ಬರತಕ್ಕಂತಹ ಸೌಲಭ್ಯವನ್ನು ನೀಡುವಂತಹ ವ್ಯವಸ್ಥೆಗಳಿರಬಹುದು. 3% ಸಾಲದ ಮೂಲಕ, ಪ್ರತಿಶತ 3% ಸಾಲದ ಮೂಲಕ ಅವರಿಗೆ ಬರತಕ್ಕಂತಹ ಸರ್ಕಾರದ ಒಂದು ಕ್ರಿಯಾ ಯೋಜನೆಯಲ್ಲಿ ಸಬ್ಸಿಡಿ ಹಣವನ್ನು ನೀಡುವಂತಹ, ಲೋನಿನ ಮೂಲಕ ಕೊಡುವಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಬಂದಿದ್ದೇವೆ. LTAP, MTAP ಪುನಃ ನಮ್ಮ ಬಂಡವಾಳದಿಂದ ಸುಮಾರು ಹಲವಾರು ಜನರಿಗೆ MTNAP ಸಾಲವನ್ನು ನೀಡಿ ಆ ಮೂಲಕ ಗ್ರಾಹಕರ ಮನ ಸೆಳೆಯುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಬಹುಶಃ ಕಳೆದ ಹಲವಾರು ವರ್ಷಗಳಿಂದ ಈ ಊರಿನ ಗಣ್ಯರು ಈ ಬ್ಯಾಂಕನ್ನು
ಅಧ್ಯಕ್ಷರಾಗಿ, ಬ್ಯಾಂಕಿನ ಅಧ್ಯಕ್ಷರಾಗಿ ಮತ್ತು ನಿರ್ದೇಶಕರುಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಲವಾರು ಜನರ ಶ್ರಮದಿಂದ ಈ ಸಂಘ ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಉಂಟು. ಪುತ್ತೂರು ತಾಲೂಕಿನ 19 ಕೃಷಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಇದು ಅದ್ಭುತವಾದ ಸಹಕಾರ ಸಂಘ ಎನ್ನುವಂಥದ್ದನ್ನು ಎಲ್ಲ 19 ಸಂಘಗಳೊಂದಿಗೆ ಹೊಂದಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಬಹುಶಃ ನಮ್ಮ ಹಿರಿಯರ ಕನಸು ಏನಿತ್ತು ಆ ಕನಸನ್ನು ಈಡೇರಿಸುವಂಥ ಕೆಲಸ ಕಾರ್ಯಗಳನ್ನು ಈಗಿನ ಆಡಳಿತ ಮಂಡಳಿಯವರು ಮಾಡಿದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ವಿಶಿಷ್ಟವಾದ ವ್ಯವಸ್ಥೆಯಲ್ಲಿ ಈ ಒಂದು ಕಟ್ಟಡವನ್ನು ರಚಿಸಲಾಗಿದೆ. ಬಹುಶಃ ಬಹು ವಿನ್ಯಾಸದ ಕಟ್ಟಡ ಎನ್ನುವಂಥದ್ದನ್ನು ಹೇಳ್ಬೋದು. ನಾವು ಹಲವಾರು ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನು ಪ್ರವಾಸ ಮಾಡಿ ನಮ್ಮದೇ ಆದಂತಹ ವ್ಯವಸ್ಥೆಯಲ್ಲಿ ಒಂದು ಹವಾನಿಯಂತ್ರಿತ ಕಟ್ಟಡ ಈ ಭಾಗಕ್ಕೆ ಕೊಡಬೇಕು ಎನ್ನುವಂಥ ದೃಷ್ಟಿಯಿಂದ ಕೆಳಗಿನ ಭಾಗದಲ್ಲಿ ಗೋದಾಮಿನ ವ್ಯವಸ್ಥೆಯನ್ನು, ರಸಗೊಬ್ಬರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಮೇಲ್ಗಡೆ ಈಗ ಬ್ಯಾಂಕಿಂಗ್ ವ್ಯವಸ್ಥೆ ಅದ್ಭುತವಾಗಿ 3800 ಸ್ಕ್ವೇರ್ ಫೀಟ್ನ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಫುಲ್ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇದು ಅಧ್ಯಕ್ಷರ ಚೇಂಬರ್, ಆ ಕಡೆ ಕಾರ್ಯನಿರ್ವಹಣಾಧಿಕಾರಿಗಳ ಚೇಂಬರ್ ಮತ್ತು ಸಿಬ್ಬಂದಿ ವರ್ಗದವರ ಚೇಂಬರ್, ಹಾಗೆ ಹಿಂಭಾಗದಲ್ಲಿ ಆಡಳಿತ ಮಂಡಳಿಯ ಕಚೇರಿಯನ್ನು ಮಾಡಿ ಹಲವಾರು ವಿನ್ಯಾಸದೊಂದಿಗೆ ಈ ಒಂದು ಕಚೇರಿಯನ್ನು ಮಾಡಿದ್ದೇವೆ. ಬಹುಶಃ ಮೇಲಿನ 2ನೇ ಅಂತಸ್ತಿನಲ್ಲಿ ಕೃಷಿಕರಿಗೆ ನಾವು ಅವರಿಗೆ ಟ್ರೈನಿಂಗ್ ಬೇಕಾದಂತಹ ಸಂದರ್ಭದಲ್ಲಿ ಆ ಒಂದು ಟ್ರೈನಿಂಗ್ ಸೆಂಟರನ್ನು ಮೇಲ್ಭಾಗದಲ್ಲಿ ಮಾಡಿದ್ದೇವೆ. ಹಳೆಯ ಕಟ್ಟಡದಲ್ಲಿ ಬಹುಶಃ ಒಂದು 500 ಜನರು ಕೂತ್ಕೊಂಡು ಯಾವುದೇ ಸಭೆ ಸಮಾರಂಭ ಇರಬಹುದು, ವಿವಾಹ ಇನ್ನಿತರ ಕಾರ್ಯಗಳಿಗೆ ಆ ಒಂದು ಹಾಲನ್ನು ಅದಕ್ಕೆ ಮುಡಿಪಾಟಿಗಿಟ್ಟಿದ್ದೇವೆ. ನಮ್ಮ ಗ್ರಾಹಕರಿಗೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಹಲವಾರು ವರ್ಷಗಳ ಹಿಂದೆ ರೈತರಿಗೆ ಏನಾದರೂ ನಾವು ಸಾಮಗ್ರಿಗಳನ್ನು ನೀಡಬೇಕು ಎನ್ನುವಂಥ ದೃಷ್ಟಿಯಿಂದ ನಮ್ಮ ತಾಲೂಕಿನ ಶಾಸಕರಾದ ಸಂಜೀವ ಮಠಂದೂರ್ರವರು ಅವರ ಉತ್ಸಾಹದಿಂದ ಸುಮಾರು 8 ಲಕ್ಷ ರೂಪಾಯಿಗಳ ಸರ್ಕಾರದ ಸಹಾಯಧನದೊಂದಿಗೆ 2 ಟ್ರ್ಯಾಕ್ಟರ್ ಮತ್ತು ಟಿಲ್ಲರನ್ನು ಈ ಭಾಗದ ರೈತರಿಗೆ ಅವರ ಕೃಷಿ ಚಟುವಟಿಕೆಗೆ ಬೇಕಾಗುವಂಥ ವ್ಯವಸ್ಥೆಗೆ ಪೂರಕವಾಗಿ ಅವರಿಗೆ ಸಹಾಯಧನದ ರೂಪದಲ್ಲಿ ನೀಡ್ತಾ ಇದ್ದೇವೆ. ಬಹುಶಃ ಈ ಸಂಘ ಕೇವಲ ಲಾಭಕ್ಕೋಸ್ಕರ ಅಲ್ಲ, ಈ ಊರಿನ ಎಲ್ಲ ಗ್ರಾಹಕರ ಅನುಕೂಲಕ್ಕೋಸ್ಕರ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಗ್ರಾಹಕ ಎಲ್ಲಾದರೂ ಮರಣಪಟ್ಟಲ್ಲಿ ಅವನಿಗೆ ಸದಸ್ಯನಿಗೆ ಇಲ್ಲಿಂದ ಸಹಾಯಧನವನ್ನು ನೀಡುವಂಥ ವ್ಯವಸ್ಥೆ, ಕೋವಿಡ್ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಗ್ರಾಹಕರಿಗೆ ಕಿಟ್ಟನ್ನು ಅವರ ಮನೆಗೆ ಹೋಗಿ ಕೊಡುವಂಥ ವ್ಯವಸ್ಥೆಯನ್ನು ಶಾಸಕರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಅವರ ಮನೆಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹುಶಃ ಒಬ್ಬ ಕಡು ಬಡವನಿಗೆ ಕೆಟ್ಟಂತಹ ಸಂದರ್ಭದಲ್ಲಿ ಅವನನ್ನು ಎತ್ತಿ ಕಟ್ಟುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಈ ಒಂದು ಎಲ್ಲ ವ್ಯವಸ್ಥೆಗಳಿಗೆ ಪೂರಕವಾಗಿ ಈ ಸಂಸ್ಥೆ ಬೆಳೆದಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ಈಗ ಒಂದು 6 ತಿಂಗಳಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿದೆ. ಎಷ್ಟು ಕೋಟಿ ಖರ್ಚಾಗಿದೆ? ಬಹಳ ಇಷ್ಟರವರೆಗೆ ನಾವು ನಬಾರ್ಡ್ನಿಂದ ಕೊಟ್ಟಂತಹ ಸಾಲದಲ್ಲಿ ಯಾವುದೇ ಕಟ್ಟಡಗಳು ಉದ್ಘಾಟನೆಗೊಂಡಿಲ್ಲ. ಬಹುಶಃ ನಬಾರ್ಡ್ನಿಂದ ನಮಗೆ 84 ಲಕ್ಷ ರೂಪಾಯಿಗಳು 3% ಸಾಲದ ರೂಪದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಪಡೆದಿದ್ದೇವೆ. ನಾವು ಈ ಒಂದು ಕಟ್ಟಡಕ್ಕೆ 1,32 ಲಕ್ಷ ರೂಪಾಯಿಗಳ ಅನುಮೋದನೆಯನ್ನು ಸಹಕಾರಿ ಇಲಾಖೆಯಿಂದ ಪಡೆದಿದ್ದೇವೆ. ಬಹುಶಃ ಅದು ಸ್ವಲ್ಪ ಹೆಚ್ಚಾಗಿ 1.25 ಕೋಟಿಯ ತನಕ ಈ ಒಂದು ವ್ಯವಹಾರಗಳ ಕೆಲಸ ಕಾರ್ಯಗಳು ನಡೆದಿದೆ. ನಾವು ಆಲೋಚನೆ ಮಾಡಿದ್ದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನಾವು ಒಂದು ಹೊಸ TCಯನ್ನು ಮಾಡಿಕೊಂಡು ಈ ಒಂದು ಕಟ್ಟಡಕ್ಕೆ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಮಾಡುವಾಗ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿಯಾಗಿವೆ. ಬಹುಶಃ ಈ ಮಳೆಗಾಲದ ಕಾರಣದಿಂದ ಇನ್ನಷ್ಟು ವೇದಿಕೆಗಳನ್ನು ರಚಿಸುವಂಥ ಕೆಲಸ ಕಾರ್ಯಗಳಲ್ಲೂ ಸ್ವಲ್ಪ ಖರ್ಚು ಜಾಸ್ತಿ ಆಗಿರ್ಬೋದು. ಆದರೆ ಈ ಒಂದು ಕಟ್ಟಡ ಹೊಸ ವಿನ್ಯಾಸದೊಂದಿಗೆ ಈ ಪುತ್ತೂರು ತಾಲೂಕಿನಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕಟ್ಟಡಗಳು ಹಲವಾರು ಹೊಸ ಚೈತನ್ಯದಲ್ಲಿವೆ. ಆದರೂ ಅದಕ್ಕಿಂತಲೂ ಹೊಸ ಚೈತನ್ಯದಿಂದ ಈ ಕಟ್ಟಡವನ್ನು ನಾವು ರಚಿಸಿದ್ದೇವೆ. ನಮ್ಮ ವಿನ್ಯಾಸಕಾರರು ಬಹಳ ಉತ್ಸುಕತೆಯಿಂದ ಮಾಡಿದ್ದಾರೆ. ಬಹುಶಃ ಈ ಕಟ್ಟಡದ ಎಲ್ಲ ರೂಪುರೇಷೆಗಳ ಕೆಲಸ ಕಾರ್ಯಗಳು ಕೇವಲ 3 ತಿಂಗಳಲ್ಲಿ ಎಲ್ಲ ಕೆಲಸಗಳನ್ನು ಮಾಸ್ಟರ್ ಪ್ಲಾನರಿಯ ಪ್ರಭಾಕರ್ ಅವರು ನಮಗೆ ನಿರ್ವಹಿಸಿಕೊಟ್ಟಿದ್ದಾರೆ. ಆನಂತರ ಈ ಎಲ್ಲ ಒಳಗಿನ ಕೆಲಸ ಕಾರ್ಯಗಳು ನಡೆಯುವಂಥ ಸಂದರ್ಭ ಸುಮಾರು 3 ತಿಂಗಳು ತಗೊಂಡಿತ್ತು. ಸುಮಾರು 6 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ 12,400 ಸ್ಕ್ವೇರ್ ಫೀಟ್ನ ಒಂದು ಕಟ್ಟಡ ರಚನೆಯಾಗಿದೆ ಎನ್ನುವಂಥದ್ದನ್ನು ನಮಗೆ ಊಹಿಸಲಾಗದಂತಹ ಸ್ಥಿತಿಯಾಗಿದೆ. ಈ ಕಟ್ಟಡದ ಕೆಲಸ ಕಾರ್ಯ ಆರಂಭ ಯಾವಾಗ ಗೊಂಡಿದ ಆನಂತರ ಒಂದೇ ಒಂದು ದಿವಸ ರಜೆ ಮಾಡದೆ ಈ ಕೆಲಸ ಕಾರ್ಯಗಳು ಮಾಡಿದೆ. ಹಾಗೆ ಈ ಕಟ್ಟಡವನ್ನು ರಚಿಸುವಂಥ ಸಂದರ್ಭದಲ್ಲಿ ಮಹಾಲಿಂಗೇಶ್ವರ ದೇವರ ಕಟ್ಟೆಯನ್ನು ಪ್ರಥಮ ಬಾರಿಗೆ ರಚಿಸಿಕೊಂಡು ಆ ದೇವರನ್ನು ಆರಾಧನೆ ಮಾಡಿಕೊಂಡು ಇಲ್ಲಿ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ.
ಬಹುಶಃ ಎಲ್ಲ ಗ್ರಾಹಕ ಬಂಧುಗಳು ಇವತ್ತು ಸಂತೋಷ ಪಡುವಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಗ್ರಾಹಕ ಬಂಧುಗಳು ಸೆಕೆಯಿಂದ ಈ ಊರಿನಿಂದ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಅವರು 1 ಗಂಟೆ ಇಲ್ಲಿ ಕೂತು ಆ ಎ ಸಿಯನ್ನು ಸ್ವಲ್ಪ ಅವರು ಸ್ವೀಕರಿಸಬೇಕು. ಅವರ ಆರೋಗ್ಯದ ಪರಿಸ್ಥಿತಿಯು ಸ್ವಲ್ಪ ಹದಗೆಡಬಾರ್ದು ಎನ್ನುವಂಥ ದೃಷ್ಟಿಯಿಂದ ಗ್ರಾಹಕರನ್ನು ಸೆಳೆಯುವಂಥ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ನಮ್ಮೂರಿನ ಗ್ರಾಹಕರು ಇಲ್ಲೇ ಅವರ ಬಂಡವಾಳವನ್ನು ಹಣವನ್ನು ಡೆಪಾಸಿಟ್ ಇಟ್ಟು ಅವರಿಗೆ ಸಾಲವನ್ನು, ಅವರ ಮನೆ ಪಕ್ಕದವರಿಗೆ ಸಾಲವನ್ನು ನೀಡಿ ಅವರನ್ನು ಉದ್ಧಾರಗೊಳಿಸುವಂಥ ಕೆಲಸ ಕಾರ್ಯಕ್ಕೆ ನಮ್ಮ ಆಡಳಿತ ಮಂಡಳಿ ಕೆಲಸ ಕಾರ್ಯವನ್ನು ಮಾಡ್ತಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಈ ಹೈಟೆಕ್ ಲುಕ್ಕಿಗೆ ರಿಯಾಕ್ಷನ್ ಹೇಗೆ ಬರ್ತಿದೆ ಅಂತ, ಯಾವ ರೀತಿ ಇದರ ಪ್ಲಾನ್ ಏನು, ಹೇಗೆ ಪ್ಲಾನ್ ಮಾಡಿದರೆ ಹೈಟೆಕ್ ಲುಕ್ಕಿಗೆ? ಹಲವಾರು ಮಂದಿ ಈ ಒಂದು ಕೆಲಸ ಕಾರ್ಯವನ್ನು ಹೊಗಳ್ತಾ ಇದ್ದಾರೆ. ಕೆಲವಾರು ಮಂದಿ ಮೊನ್ನೆಯಿಂದ ಇಲ್ಲಿಗೆ ಬಂದು ಇಂತಹ ಒಂದು ವ್ಯವಸ್ಥೆ ಈ 6 ತಿಂಗಳಲ್ಲಿ ಯಾವ ರೀತಿ ಮಾಡಿದ್ದೀರಿ ಅನ್ನುವಂಥದ್ದನ್ನು ಕೇಳ್ತಾರೆ. ಬಹುಶಃ ನಾವು ಹಲವಾರು ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನ ಪ್ರವಾಸ ಮಾಡಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಒಂದು ಕಟ್ಟಡದ ಸ್ವಲ್ಪ ವಿನ್ಯಾಸದ ಭಾಗವನ್ನು ಇಲ್ಲಿ ಸೇರಿಸಿಕೊಂಡು ಹಾಗೆ ಆಗಬೇಕು, ಒಳಗಿನ ವ್ಯವಸ್ಥೆಗಳೆಲ್ಲ ಹವಾನಿಯಂತ್ರಿತ ಮತ್ತು ಆ ಕಚೇರಿಗಳು ಎಷ್ಟು ಬೇಕೋ ಅಷ್ಟೇ ರೀತಿಯಿಂದ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಈ ಕಟ್ಟಡದ ವಿನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಇಂಜಿನಿಯರ್ಗಳು 2-3 ಜನರು ಚರ್ಚೆಯನ್ನು ಮಾಡಿಕೊಂಡು ನಾವು ಅವರೊಂದಿಗೆ ಚರ್ಚೆಯನ್ನು ಮಾಡಿ ಕೆಲವಾರು ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಪ್ರವಾಸವನ್ನು ಮಾಡಿ ಇಷ್ಟೇ ಜಾಗ ಬೇಕು ಎನ್ನುವಂಥ ದೃಷ್ಟಿಯಿಂದ ಇದನ್ನು ಮನಗಂಡು ನಾವು ಮಾಡಿದ್ದೇವೆ. ಬಹುಶಃ ನಾವು ನಾಡ್ದು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಸಹಕಾರ ಸಚಿವರಾದಂತಹ ಅಮಿತ್ ಶಾ ರವರು ಇಡೀ ದೇಶಕ್ಕೆ ಒಂದೇ ರೀತಿಯ ತಂತ್ರಾಂಶ ಕಂಪ್ಯೂಟರ್ ವ್ಯವಸ್ಥೆಗಳಾಗಬೇಕು ಎನ್ನುವಂಥದ್ದನ್ನು 2 ವರ್ಷದಲ್ಲಿ ಮಾಡಬೇಕು ಎನ್ನುವಂಥದ್ದು ವ್ಯವಸ್ಥೆಯನ್ನು ಅವರು ನಾವು ಲೋಕಸಭೆಯಲ್ಲಿ ಮಂಡನೆಯನ್ನು ಮಾಡಿದ್ದಾರೆ. ಅದೀಗ ಶಾಸನವಾಗಿ ಬಂದಿದೆ. ಬಹುಶಃ ಎಲ್ಲ ರಾಜ್ಯಗಳಲ್ಲಿ ಈ ವ್ಯವಸ್ಥೆಗಳು ನಡೀತಾ ಇವೆ. ಪ್ರಥಮ ಬಾರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಹೊಸ ಸಾಫ್ಟ್ವೇರನ್ನು ರೂಪುಗೊಳಿಸುವಂಥ ಕೆಲಸ ಕಾರ್ಯವನ್ನು ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಮೂಲಕ 170 ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಒಂದೇ ರೀತಿಯ ತಂತ್ರಾಂಶ ಆಗಬೇಕು ಎನ್ನುವ ದೃಷ್ಟಿಯಿಂದ ಪ್ರಥಮ ಬಾರಿಗೆ ನಾಡ್ದು 24ನೇ ತಾರೀಕಿನಂದು ನಮ್ಮ ರಾಜ್ಯದ ಸಹಕಾರಿ ಸಚಿವರು ಈ ಒಂದು ತಂತ್ರಾಂಶವನ್ನು ಹೊಸ ಸಾಫ್ಟ್ವೇರನ್ನು ಇಲ್ಲಿಂದಲೇ ಉದ್ಘಾಟನೆಗೊಳಿಸಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದನ್ನು ಸಮರ್ಪಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಪ್ರಪ್ರಥಮ ಬಾರಿಗೆ ಈ ಒಂದು ತಂತ್ರಾಂಶದ ವ್ಯವಸ್ಥೆ ಈ ನಮ್ಮ ಇರ್ದಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಉದ್ಘಾಟನೆ ಆಗ್ತದೆ ಎನ್ನುವಂಥ ಹೊಸ ಹುರುಪಿನೊಂದಿಗೆ ನಾವು ಸಂತೋಷದಿಂದ ಇದ್ದೇವೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷ ಪಡ್ತೇವೆ. ಹಲವು ಪ್ರಥಮಗಳಿಗೆ ಕಾರಣವಾಗಿರುವಂಥದ್ದು ಇರ್ದೆ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘ. ಇವರು ಒಂದಷ್ಟು ವಿಚಾರಗಳನ್ನು, ಇತಿಹಾಸವನ್ನು ಹೇಳಿದರು. ಇತಿಹಾಸದಲ್ಲಿ ಯಾರ್ಯಾರು ನೆರವಾದರು ಅನ್ನುವಂಥದ್ದನ್ನು ಹೇಳಿದರು. ಇಲ್ಲಿ ಒಳಭಾಗಕ್ಕೆ ನಾವು ಹೋದಾಗ ಇಲ್ಲಿ ಇವರ ಮೀಟಿಂಗ್ ಹಾಲ್, ಅಂದರೆ ಆಡಳಿತ ಮಂಡಳಿಯ ಮೀಟಿಂಗ್ ಹಾಲನ್ನು ತೋರಿಸಬೇಕು. ಯಾಕೆಂತಂದರೆ ವಿಶೇಷವಾದಂತಹ ವಿನ್ಯಾಸವನ್ನು ಮಾಡಿದರೆ ಮಾಸ್ಟರ್ ಪ್ಲ್ಯಾನರಿಯವರು ಮತ್ತು ಫೆನ್ಸಿ ಇಂಟೀರಿಯರ್ಸ್ನವರು ಅನ್ನುವಂಥದ್ದನ್ನು ಶಶಿಕುಮಾರ್ ಅವರು ಕೂಡ ಹೇಳಿದರು. ಇದು ಇಂಟೀರಿಯರ್ನ ಒಳಭಾಗದಲ್ಲಿ ಅಂದರೆ ಮೀಟಿಂಗ್ ಹಾಲ್. ಈ ಮೀಟಿಂಗ್ ಹಾಲ್ನಲ್ಲಿ ಯಾವ ರೀತಿಯಂಥ ವ್ಯವಸ್ಥೆಗಳು ಇದ್ದಾವೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣ ಮೀಟಿಂಗ್ ಹಾಲ್ನ ಪಕ್ಕದಲ್ಲಿರುವಂಥದ್ದು ಇದು ಟಿ ವಿ ಸ್ಟ್ಯಾಂಡ್. ಅಂದರೆ ಇಲ್ಲಿ ಯಾವುದಾದ್ರೂ ವಿಡಿಯೋಗಳನ್ನು ಹಾಕಿ ಅಥವಾ ಯಾವುದಾದ್ರೂ ದಾಖಲೆ ಪತ್ರಗಳನ್ನು ಒಂದು ಟಿ ವಿಯಲ್ಲಿ ಬರುವಂತೆ ಮಾಡಿ ಇಲ್ಲಿ ಚರ್ಚೆ ಮಾಡುವಂತಹದ್ದನ್ನು ಮಾಡ್ತಾರೆ. ಇದು ಸಂಪೂರ್ಣವಾದಂಥ ಇಂಟೀರಿಯರ್ನ ಒಳಭಾಗದ ಒಂದು ಸ್ಟ್ರಕ್ಚರ್. ಈ ಸ್ಟ್ರಕ್ಚರನ್ನು ಮಾಡಿರುವಂತಹ ಫೆನ್ಸಿ ಇಂಟೀರಿಯರ್ಸ್ನ ಸತೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಸತೀಶ್ ಅವರೇ, ಹೊಸ ಲುಕ್ಕನ್ನು ಕೊಟ್ಟಿದ್ದೀರಿ, ನಿಮಗೆ ಇದು ಹೊಸ ಆರ್ಡರ್ ಕೂಡ. ಹೇಗೆ ಇದು ನಿಮಗೆ ಈ ಲುಕ್ಕು ಯಾವ ರೀತಿಯಾದಂಥ ಐಡಿಯಾ ಅಂತ, ಹೇಗೆ ನಿಮಗೆ ಇಂಥದ್ದೊಂದು ಯೋಚನೆ? ನಮಗೆ ಆ್ಯಕ್ಚುಲಿ ನಾವೊಂದು ಬಿಲ್ಡಿಂಗನ್ನು ನೋಡಿದಾಗ ಅದರ ಒಳಾಂಗಣ ಹೇಗಿರಬೇಕು ಅಂತ ಒಂದು ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಬ್ಯಾಂಕ್ ಅಂತ ಅಥವಾ ಸೊಸೈಟಿ ಯಾವ ರೀತಿ ಇರಬೇಕು ಅಂತ ಆಲ್ರೆಡಿ ನಮಗೆ ಒಂದು ಗೊತ್ತಿರುತ್ತೆ. ಯಾಕಂದರೆ ತುಂಬ ವರ್ಷದಿಂದ ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಈ ಫೀಲ್ಡಲ್ಲಿ. ಹಾಗೆಯೇ ನಮಗೆ ಇಂಜಿನಿಯರ್ ನಮ್ಮ ರೋಹಿತಾಕ್ಷ ಅಂತ ಇದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ನಾವು ಈ ಇಂಟೀರಿಯರ್ನ ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಫ್ಯಾಕ್ಟ್ರಿಲಿ ರೆಡಿ ಆಗೋದೆಲ್ಲ ಆಲ್ಮೋಸ್ಟ್ ಇಲ್ಲಿ ಆಗಿರುವಂಥದ್ದು. ಹಾಗಾಗಿ ನಾವು ಇದನ್ನು ಸ್ವಲ್ಪ ಫಾಸ್ಟಾಗಿನೂ ಮಾಡಲಿಕ್ಕಾಯ್ತು, ಜೊತೆಗೆ ತುಂಬ ಸುಪೀರಿಯರ್ ಲುಕ್ ಬರೋ ಥರನೂ ಕೂಡ ನಾವು ಮಾಡೋದಕ್ಕೆ ಸುಲಭವಾಗಿತ್ತು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿನವರ ಸಹಕಾರ ಹೇಗಿತ್ತು? ಯಾಕೆಂತಂದರೆ ಇಂಥದ್ದೊಂದು ಪ್ರಾಜೆಕ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಹೀಗೆಲ್ಲ ಲುಕ್ ಕೊಡಬೇಕು ಅಂತಂದರೆ ಇಲ್ಲಿನವರಿಗೂ ಒಂದು ಯೋಚನೆ ಇರಬೇಕು, ಇಲ್ಲಿನವರಿಗೂ ಒಂದು ಚಿಂತನೆ ಇರಬೇಕು. ಹೌದು, ಇಲ್ಲಿನ ಒಂದು ಟೀಮ್ ಹೇಗಿತ್ತು ಅಂತಂದರೆ, ನಮಗೆ ಇಲ್ಲಿ ವರ್ಕ್ ಮಾಡಬೇಕಾದ್ರೆ
ನಾವು ಯಾವುದೋ ಒಂದು ಮೂಲೆಯಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೀವಿ ಅಥವಾ ಎಲ್ಲೋ ಒಂದು ಅಪರಿಚಿತರ ನಡುವೆ ಒಂದು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಯಾವತ್ತೂ ಕೂಡ ನಮಗೆ ಅನಿಸಿಲ್ಲ. ಯಾಕಂದರೆ ಇಲ್ಲಿನ ಟೀಮ್ ಅಷ್ಟೊಂದು ಸಪೋರ್ಟಿವ್ ಆಗಿದೆ. ಈ ಡೈರೆಕ್ಟರ್ಸ್ ಏನಿದ್ದಾರೆ, ಇಲ್ಲಿನ ಸ್ಟಾಫ್ ಎಲ್ಲ ಏನಿದ್ದಾರೆ, ಎಲ್ಲರೂ ತುಂಬಾ ಸಪೋರ್ಟಿವ್ ಇದ್ದಾರೆ. ಇಲ್ಲಿ ಬರೋ ಕಸ್ಟಮರ್ಸ್ ಕೂಡ ಹಾಗೆಯೇ, ಇದು ಯಾರು ಮಾಡಿರೋದು, ನಿಮಗೆ ಇಷ್ಟೊಂದು ಚೆನ್ನಾಗಿದೆಯಲ್ಲ, ಈ ಹಳ್ಳಿಯಲ್ಲಿ ಇಷ್ಟೊಂದು ಚೆನ್ನಾಗಿರೋ ಇಂಟೀರಿಯರ್ಸ್ ಮಾಡಿದಿರಲ್ಲ, ತುಂಬ ಖುಷಿ ಆಗ್ತಾ ಇದೆ. ನಮ್ಮೂರಲ್ಲಿ ಇಷ್ಟೊಂದು ಹೈಟೆಕ್ ಇಂಟೀರಿಯರ್ ಬರ್ತಾ ಇದೆ ಅಲ್ವಾ ಅಂತ ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ. ಇದೆಲ್ಲ ಆಗಿರೋದು ಯಾಕಂತಂದರೆ, ನಾವು ಸುಮ್ಮನೆ ಎಷ್ಟೋ ಕಸ್ಟಮರ್ಸ್ ಮನೆಗೆ ಹೋಗಿದ್ದೀವಿ, ಅಲ್ಲಿ ಕೆಲವರಿಗೆಲ್ಲ ಏನೋ ಒಂದು ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಈ ಥರ ಎಲ್ಲ ಹೇಳ್ತಾಯಿದ್ರು. ಸೊ ಅದೆಲ್ಲ ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ಹೇಗಂತಂದರೆ, ಇದನ್ನು ಒಂದು ವೇಳೆ ಅವ್ರು ಚೆನ್ನಾಗಿಲ್ಲ ಅಂತಂದ್ರೂ ಅದು ಚೆನ್ನಾಗಿಲ್ಲ ಅಂತ ಅವ್ರು ಡೈರೆಕ್ಟಾಗಿ ಹೇಳ್ತಾ ಇರಲಿಲ್ಲ. ಅಂದರೆ ಇದನ್ನು ಈ ಥರ ಸ್ವಲ್ಪ ಚೇಂಜ್ ಮಾಡಿಸ್ಬೋದಾ ಅಂತ ಆ ಥರ ಕೇಳ್ತಾಯಿದ್ರು. ಆವಾಗೇನು ಗೊತ್ತಾ, ನಮಗೂ ಕೂಡ ಒಂದು ಖುಷಿ ಆಗುತ್ತೆ. ಇಂಥ ಟೀಮಲ್ಲಿ ವರ್ಕ್ ಮಾಡಬೇಕಂತಂದರೆ ಅವರು ಕೇಳಿದಾಗ ನಾವು ನಮಗೂ ಕೂಡ ಅವರು ತುಂಬ ಸಾಫ್ಟ್ ಕಾರ್ನಲ್ಲಿ ಕೇಳಿದಾಗ ಏನಾಗುತ್ತೆ, ಅವ್ರಿಗೆ ತೊಂದರೆ ಇಲ್ಲ, ನಾವು ಈ ಥರ ಮಾಡೋಣ ಅಂತೇಳಿ ನಾವು ಇಂಟ್ರೆಸ್ಟಲ್ಲಿ, ನಮ್ಮ ಹುಡುಗರು ಕೂಡ ತುಂಬಾ ಇಂಟ್ರೆಸ್ಟಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ರು. ಧನ್ಯವಾದ ಸತೀಶ್ ಅವರೇ. ಇದು ಫೆನ್ಸಿ ಇಂಟೀರಿಯರ್ಸ್ನ ಮಾಲಕರು. ಇದು ಇಂಟೀರಿಯರ್ ಒಳಭಾಗ. ಮತ್ತೆ ನಾವು ಹೊರಭಾಗಕ್ಕೆ ಹೋಗ್ತೀವಿ. ನಮ್ಮ ಜೊತೆಗೆ ಇರ್ದೆ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ರಂಗನಾಥ್ ರೈ ಗುತ್ತು ಅಂತೇಳಿ. ನಾನು ಈ ಬ್ಯಾಂಕಿನಲ್ಲಿ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನಾವು ಈ ಬ್ಯಾಂಕಿಗೆ ಒಂದು ಉತ್ತಮ ಥರದ ಈಗಿನ ಆಧುನಿಕ ರೀತಿಯಲ್ಲಿ ಒಂದು ನಮ್ಮ ಸದಸ್ಯರಿಗೆ ಸೇವೆ ಮಾಡಬೇಕಂತ ದೃಷ್ಟಿಯಿಂದ ನೂತನವಾದಂಥ ಕಟ್ಟಡದ ವ್ಯವಸ್ಥೆಯನ್ನು ಈಗಾಗಲೇ ಲೋಕಾರ್ಪಣೆ ನಾಡ್ದು 24ನೇ ತಾರೀಕಿಗೆ ಮಾಡಲಿಕ್ಕಿದ್ದೇವೆ. ಆ ದೃಷ್ಟಿಯಿಂದ ಎಲ್ಲ ಈಗಿನ ತಂತ್ರಜ್ಞಾನವನ್ನು ಎಲ್ಲ ಅಳವಡಿಸಿಕೊಂಡು ಜನರಿಗೆ ಆದಷ್ಟು ಬೇಗ ಎಲ್ಲ ಕೆಲಸ ಕಾರ್ಯಗಳು ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ದೃಷ್ಟಿಯಿಂದ ಎಲ್ಲ ವ್ಯವಸ್ಥೆಗಳನ್ನು ಈಗಾಗಲೇ ತಯಾರು ಮಾಡಲಾಗಿದೆ. ನಾಡ್ದು 24ನೇ ತಾರೀಕಿಗೆ ನಮ್ಮ ಸಹಕಾರಿ ಸಚಿವರು, ಈ ಭಾಗದ ಶಾಸಕರು, ಸಂಸದರು ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನ ಕರೆದು ಕೇಂದ್ರ ಸಹಕಾರಿ ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆ ಭಾಳ ಯಶಸ್ವಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಉತ್ತಮ ಕೆಲಸ ನಿರ್ವಹಿಸುತ್ತಿರುವಂಥ ಸಂಸ್ಥೆ. ಈಗಾಗಲೇ ನಮ್ಮ ಕಂಪ್ಯೂಟರ್ನ ವ್ಯವಸ್ಥೆ ಅದು ಎಲ್ಲ ಪೂರ್ತಿಯಾಗಿ ಅನುಷ್ಠಾನ ಮಾಡಿ ನಾಡ್ದು 24ನೇ ತಾರೀಕಿಗೆ ಹೊಸ ರೀತಿಯ ಆ ಒಂದು ತಂತ್ರಜ್ಞಾನದ ವ್ಯವಸ್ಥೆಯನ್ನು ಒಂದೇ ಸೂರಿನಡಿಯಲ್ಲಿ ಮಾಡೋ ದೃಷ್ಟಿಯಿಂದ ಎಲ್ಲ ಕೆಲಸ ಕಾರ್ಯಗಳು ಈಗಾಗಲೇ ಆಗಿದೆ. ಅದಕ್ಕೆ ಎಲ್ಲ ನಮ್ಮ ನೌಕರವೃಂದದ ಸಹಕಾರ, ನಮ್ಮ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ನಿರ್ದೇಶಕರ ಸಹಕಾರ ಇದೆ. ಪೂರ್ತಿ ಒಂದು ರೀತಿ ಪಾರದರ್ಶಕವಾದಂಥ ನಮ್ಮ ಕೆಲಸ ಕಾರ್ಯಗಳಾಗಿದೆ ಅಂತ ಹೇಳುವಂಥದ್ದು ನನ್ನ ಭಾವನೆ. ಯಾವುದೇ ರೀತಿಯ ಇದರಲ್ಲಿ ತಾರತಮ್ಯ ಮಾಡದೆ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಎಲ್ಲ ಮಾಡಿರ್ತೇವೆ ಅಂತ ಹೇಳುವಂಥ ನಂಬಿಕೆ ನನಗೆ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬ್ಯಾಂಕಿನ ಕೆಲಸ ಕಾರ್ಯಗಳನ್ನು ನಮ್ಮ ಗ್ರಾಹಕರಿಗೆ ಕೊಡುವ ದೃಷ್ಟಿಯಿಂದ ನಮ್ಮ ಬೇರೆ ಬೇರೆ ರೀತಿಯ ಅಡಿಕೆ ವ್ಯವಹಾರ ಇರ್ಬೋದು, ಪಡಿತರ ವ್ಯವಸ್ಥೆ ಇರ್ಬೋದು, ಗೊಬ್ಬರದ ವ್ಯವಸ್ಥೆ, ಅದನ್ನು ಒಂದೇ ಸೂರಿನಡಿಯಲ್ಲಿ ಒಂದೇ ಕಡೆ ಎಲ್ಲ ಜನರಿಗೆ ಸಿಗುವಂಥ ಕೆಲಸ ಕಾರ್ಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕಿದ್ದೇವೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು. ಈ ಒಂದು ತಾಲೂಕು ಮಟ್ಟದಲ್ಲಿ ಈಗಾಗಲೇ ಸಾಲ ವಸೂಲಾತಿ ಇರ್ಬೋದು, ಸಾಲ ವಿತರಣೆ ಇರ್ಬೋದು ಮತ್ತು ಎಲ್ಲ ವ್ಯವಹಾರಗಳಲ್ಲಿ ಅದು ಠೇವಣಿಗಳನ್ನು ಸಂಗ್ರಹ ಮಾಡುವಂಥ ದೃಷ್ಟಿಯಲ್ಲಿರ್ಬೋದು ಒಂದು ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಬ್ಯಾಂಕ್ ಮಾಡಿದೆ. ಮೊನ್ನೆ ಮಾರ್ಚ್ ಅಂತ್ಯಕ್ಕೆ ಸುಮಾರು 99% ಮೇಲೆ ಸಾಲ ವಸೂಲಾತಿಯನ್ನು ಮಾಡಿದೆ ಮತ್ತು ಒಂದು 80 ಲಕ್ಷದಿಂದ ಮೇಲ್ಪಟ್ಟು ಲಾಭಾಂಶವನ್ನು ಗಳಿಸಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಅಧ್ಯಕ್ಷರು ಅವರ ಲಾಭಾಂಶ ಹೇಗಾಯಿತು, ಈ ಒಂದು ಸಂಸ್ಥೆ ಹೇಗೆ ಬೆಳವಣಿಗೆ ಆಯಿತು ಅನ್ನುವಂಥದ್ದನ್ನು ಮಾತನಾಡ್ತಾ ಇದ್ದಾರೆ. ಇದು ಸಂಪೂರ್ಣವಾದಂಥ ಇಂಟೀರಿಯರ್ಸ್ ಹೈಟೆಕ್ ಟಚ್ಚನ್ನು ಪಡೆದಿರುವಂಥದ್ದು. ಜೊತೆಗೆ ನಾವು ಇಲ್ಲಿಯ ಮ್ಯಾನೇಜರ್ ಮತ್ತು ಇಲ್ಲಿಯ CEO ಅವರನ್ನು ಕೂಡ ಮಾತನಾಡಿಸಬೇಕಾಗಿದೆ. ಒಳಭಾಗಕ್ಕೆ ನಾವು ಪ್ರವೇಶ ಮಾಡ್ತೇವೆ. ಯಾಕಂದರೆ ಇಲ್ಲಿ ಇದು CEO ಚೇಂಬರ್. ಈ ಚೇಂಬರ್ನಲ್ಲಿಯೂ ಕೂಡ ವಿಶೇಷವಾಗಿ ಇದನ್ನು ಸಜ್ಜುಗೊಳಿಸಲಾಗಿರುವಂಥದ್ದು. ಇಲ್ಲಿ ನಾವು CEO ಚೇಂಬರ್ನಲ್ಲಿದ್ದೇವೆ. ಇದರಲ್ಲಿ ಯಾವ ರೀತಿಯಂಥ ಇಂಟೀರಿಯರ್ಸ್ ಮಾಡಿದ್ದಾರೆ ಅನ್ನುವಂಥದ್ದು, ಜೊತೆಗೆ ಈ ಒಂದು ಕಬೋರ್ಡ್ಸ್ ಮಾಡಿರುವಂಥದ್ದು ಇರ್ಬೋದು, ಎಲ್ಲ ಕಡೆಯೂ ಕೂಡ ಇಂತಹ ಕಬೋರ್ಡ್ಸ್ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಸಂಪೂರ್ಣವಾಗಿ CCTVಯನ್ನು ಕಂಟ್ರೋಲ್ ಮಾಡುವಂಥದ್ದು ಇರ್ಬೋದು. ಇಲ್ಲಿ ಹೈಟೆಕ್ AC ಜೊತೆಗೆ ಹಲವಾರು CCTVಗಳನ್ನು ಕೂಡ ಇಲ್ಲಿ ಹಾಕಲಾಗಿದೆ. ನಮ್ಮ ಜೊತೆಗೆ CEO ಇದ್ದಾರೆ, ಅವರನ್ನು ಮಾತನಾಡಿಸುವ. ನಮ್ಮ ಜೊತೆಗೆ
ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ದೆ ಬೆಟ್ಟಂಪಾಡಿಯ CEO ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಪೂರ್ಣ ಹೆಸರು? ನನ್ನ ಹೆಸರು ರಾಮಯ್ಯ ರೈ ಪಿ. ಸರ್, ಹೊಸ ಲುಕ್ನಲ್ಲಿ ಕಂಗೊಳಿಸ್ತಾ ಇದೆ. ಸಂಪೂರ್ಣ ಬ್ಯಾಂಕ್ ಅಂತಾನೆ ಅನ್ಸೋದಿಲ್ಲ, ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಗಿಂತನೂ ಹೈಟೆಕ್ ಟಚ್ ಅನ್ನು ಕೊಟ್ಟಿದ್ದೀವಿ. ಹೌದು, ನಾವು ಈ ಭಾಗದ ಸದಸ್ಯರಿಗೆ ಸದಸ್ಯೇತರರಿಗೆ ಒಂದು ಉತ್ತಮವಾದ ಒಂದು ಸೇವೆಯನ್ನು ಕೊಡ್ತಕ್ಕದ್ದು ನಮ್ಮ ಕರ್ತವ್ಯ. ಹಾಗೆಯೇ ಈ ನಮ್ಮ ಆಡಳಿತ ಮಂಡಳಿಯಲ್ಲಿ ನಾವು ಚರ್ಚೆ ಮಾಡಿಕೊಂಡು ಈ ಒಂದು ನೂತನ ಕಟ್ಟಡವನ್ನು ಕಟ್ಟಿಸಿಕೊಂಡು ನಾವು 24/6/2022 ಶುಕ್ರವಾರದಂದು ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಈ ಒಂದು ನೂತನ ಕಟ್ಟಡದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಕೇಂದ್ರೀಕರಣ ಮಾಡಿಕೊಂಡು ರಾಸಾಯನಿಕ ಗೊಬ್ಬರ ಇರ್ಬೋದು, ಪಡಿತರ ಇರ್ಬೋದು, ಹಾಗೆಯೇ ಕೊಂಕಣ್ ಗ್ಯಾಸ್ ಇರ್ಬೋದು, ಎಲ್ಲ ವಿಧದ ಮತ್ತು ಕ್ರಿಮಿನಾಶಕ ಇವೆಲ್ಲವನ್ನು ಒಂದೇ ಸೂರಿನಡಿ ಸೇರಿಸಿಕೊಂಡು ಸದಸ್ಯರಿಗೆ, ಗ್ರಾಹಕರಿಗೆ ಅದು ಪ್ರಯೋಜನವಾಗುವ ರೀತಿಯಲ್ಲಿ ನಾವು ಕೇಂದ್ರವಾಗಿಟ್ಟುಕೊಂಡು ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಇಟ್ಟುಕೊಂಡು ಬ್ಯಾಂಕಿನೊಂದಿಗೆ ಅದನ್ನು ಒಟ್ಟಿಗೆ ಒಂದು ವ್ಯವಹಾರದಲ್ಲಿ ತೊಡಗಿಸಿಕೊಂಡು ನಮ್ಮ ಭಾಗದ ಜನರಿಗೆ, ಗ್ರಾಹಕರಿಗೆ ಹಾಗೂ ಸದಸ್ಯರಿಗೆ ಅದು ಪ್ರಯೋಜನವಾಗುವಂತೆ ನಾವು ಈ ಒಂದು ಸಂಘವನ್ನು ಮುನ್ನಡೆಸ್ತಾ ಬರುವಂಥದ್ದು ನಮ್ಮ ಆಡಳಿತ ಮಂಡಳಿಯ ಒಂದು ಸಲಹೆ ಮೇರೆಗೆ ನಾವಿವತ್ತು ಕಾರ್ಯೋನ್ಮುಖರಾಗಿದ್ದೇವೆ. ಹಾಗೆಯೇ ಈ ಭಾಗದ ಸದಸ್ಯರು, ಸದಸ್ಯೇತರರು ಎಲ್ಲರೂ ಕೂಡ ಈ ಸಂಘದೊಂದಿಗೆ ಒಂದು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ನಾವು ಇವತ್ತು ಈ ಒಂದು ಸಂಘದ ಒಂದು ಉತ್ತಮ ಅಭಿವೃದ್ಧಿಯನ್ನು ಪಡೀಲಿಕ್ಕೆ ನಾವು ಸಾಧ್ಯರಾಗಿದ್ದೇವೆ. ಹಾಗೆಯೇ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು, ನಿರ್ದೇಶಕರು ಆಗಿರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಆಗಿರ್ತಕ್ಕಂಥ ಶಶಿಕುಮಾರ್ ರೈ ಬಾಲ್ಯೋಟು ಅವರು ಈ ಒಂದು ಸಹಕಾರಿ ಸಂಘದ ಸಹಕಾರ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ದುಡಿಯತಕ್ಕಂಥ ಒಬ್ಬ ಧುರೀಣ. ಅವರು ನಮಗೆ ಯಾವುದೇ ಸಂದರ್ಭದಲ್ಲಿ ಎಷ್ಟೊತ್ತಿಗೆ ಬೇಕಾದರೂ ಅವರು ನಮ್ಮೊಂದಿಗೆ ಇದ್ದುಕೊಂಡು ಈ ಒಂದು ಸಹಕಾರಿ ಸಂಘದ ಅಭಿವೃದ್ಧಿಯ ಪಥದಲ್ಲಿ ನಡೆಸಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಹಾಗೆಯೇ ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ KS ರಂಗನಾಥ ರೈ ಗುತ್ತು ಅವರೊಬ್ಬ ಹಿರಿಯ ಧುರೀಣ, ಒಂದು ಸಹಕಾರಿ ಕ್ಷೇತ್ರದ ಇದ್ದುಕೊಂಡು ಏನು ಸಹಕಾರಿ ಕ್ಷೇತ್ರದಲ್ಲಿ ಇರತಕ್ಕಂಥ ಸಿಬ್ಬಂದಿಗೆ ಇರತಕ್ಕಂಥ ಒಂದು ತಿಳುವಳಿಕೆಯಿಂದಲೂ ಮೇಲು ದರ್ಜೆಯಲ್ಲಿ ಇರತಕ್ಕಂಥ ಒಬ್ಬ ಸಹಕಾರಿ ಧುರೀಣ. ಅವರು GDC ಎಂಬ ಸಹಕಾರಿ ತರಬೇತಿಯನ್ನು ಪಡೆದುಕೊಂಡು ಎಲ್ಲ ಸಹಕಾರಿ ಕ್ಷೇತ್ರದ ಕಾನೂನು ಇರಲಿ ಅಥವಾ ಲೆಕ್ಕಪತ್ರ ಇರಲಿ ಎಲ್ಲ ಈ ವಿಭಾಗಗಳಲ್ಲೂ ಕೂಡ ಒಂದು ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಒಬ್ಬ ಅಧ್ಯಕ್ಷರು. ಅವರು ನಮ್ಮೊಂದಿಗೆ ಸತತವಾಗಿ ಈ ದಿನದ ನಾವು ಎಷ್ಟು ಗಂಟೆ ನಾವು ಈ ಆಫೀಸಿನಲ್ಲಿದ್ದೇವೆ ಅಷ್ಟು ಹೊತ್ತಿನವರೆಗೂ ನಮ್ಮೊಂದಿಗೆ ಇದ್ದು ಈ ಸಹಕಾರಿ ಸಂಘದ ಅಭಿವೃದ್ಧಿಯ ಬಗ್ಗೆ ಚಿಂತಿಸುತ್ತಾ ಈ ಒಂದು ಸಹಕಾರಿಯ ಅಭಿವೃದ್ಧಿಯನ್ನು ಮುನ್ನಡೆಸಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಹಾಗೆಯೇ ನಾವು ಇವತ್ತು ನಾಡಿದ್ದು 24/6/2022 ಸಾಧಾರಣ 1,500 ಜನರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಒಂದು ಉತ್ತಮ ವಿಜೃಂಭಣೆಯಿಂದ ಈ ಒಂದು ಸಹಕಾರಿ ಸಂಘದ ಕೇಂದ್ರ ಕಚೇರಿಯ ಉದ್ಘಾಟನೆಯನ್ನು ಮಾಡಲಿಕ್ಕೆ ನಾವು ಸಹಕಾರ ಮಂತ್ರಿಗಳಾದ ST ಸೋಮಶೇಖರ್, ಹಾಗೆಯೇ ಕರ್ನಾಟಕ ರಾಜ್ಯ ಸರ್ಕಾರದ ಮೀನುಗಾರಿಕಾ ಇದರ ಹಂಗಾರ ಅವರು, ಹಾಗೆಯೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ DV ಸದಾನಂದ ಅವರನ್ನು ಸ್ಕೇರಿಸಿಕೊಂಡು ನಮ್ಮ ಉತ್ತಮ ಚುರುಕಿನ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರತಕ್ಕಂಥ ಸಂಜೀವ ಮಠಂದೂರು, ಹಾಗೆಯೇ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆಗಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನೆಲ್ಲರನ್ನು ಸೇರಿಸಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ರೀತಿಯಲ್ಲಿ ಮಾಡುವುದಂತೇಳಿ ತೀರ್ಮಾನ ಮಾಡಿಕೊಂಡು ನಾಡಿದ್ದು 24/6/2022 ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಲೋಕಾರ್ಪಣೆ ಮಾಡಲಿಕ್ಕೆ, ಈ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಹೀಗೆ ಸುಮಾರು 12,000 ಸ್ಕ್ವೇರ್ ಫೀಟ್ಗಳಿಗಿಂತ ಹೆಚ್ಚು ಸುಮಾರು 6 ತಿಂಗಳಲ್ಲಿ ಸಂಪೂರ್ಣವಾದಂಥ ಕಟ್ಟಡದ ಕಾರ್ಯ ಮುಗಿದಿರುವಂಥದ್ದು. ಕಟ್ಟಡದ ಇಂಟೀರಿಯರ್ ಡಿಸೈನ್ ಆಗಿರ್ಬೋದು ಅಥವಾ ಹೊರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಎಲ್ಲವೂ ಕೂಡ ಮುಗಿದಿದೆ. ಇನ್ನು 24ನೇ ತಾರೀಕು ಇದು ಉದ್ಘಾಟನೆಗೆ ಸಜ್ಜಾಗಿ ನಿಂತಿರುವಂಥದ್ದು. ಈ ಇರ್ದೆ ಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಕಟ್ಟಡ 10 ಹಲವು ಕೃಷಿ ಪತ್ತಿನ ಸಹಕಾರಿ ಸಂಘಗಳಿಗೆ ಮಾದರಿಯಾಗುವಂತಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಬೆಟ್ಟಂಪಾಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.